ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ. ಹಾಯ್ ಹೆಲೋ ನಮಸ್ಕಾರ. ಆಸೆಯಿಂದ ಆಡಿದ ಮಾತುಗಳು ಬರೀ ಬಯಕೆಗಳನ್ನು ಹುಟ್ಟಿಸ್ತದೆ, ಆದ್ರೆ ಹಸಿವಿನಿಂದ ಆಡಿದ ಮಾತುಗಳು ಬದುಕಿನಲ್ಲಿ ಛಲವನ್ನ ಹುಟ್ಟಿಸ್ತದೆ. ಸಾಧಾರಣವಾದ ಊಟಕ್ಕೆ ಇಷ್ಟು ಶಕ್ತಿ ಇರಬೇಕಾದ್ರೆ ಇನ್ನು ಅಸಾಧಾರಣ ಅಡುಗೆಗಳಿಗೆ ಎಷ್ಟು ಶಕ್ತಿ ಇರಬೇಡ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾಲ್ ಸ್ಕ್ಯಾಬೂರ್ ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್ ಉಡುಪಿ. ಈ ಅಸಾಧಾರಣ ಅಡುಗೆ ಅಂತ ವಿಷಯಕ್ಕೆ ಬಂದಾಗ ನಮ್ಮ ಅಶ್ವಿನಿ ಮೇಡಮ್ ಎಕ್ಸ್ಪರ್ಟ್. ಮತ್ತೆ ತಡ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾನು ಅಸಾಧಾರಣ ಅಡುಗೆ ಮಾಡೋದ್ರಲ್ಲಿ ಅಶ್ವಿನಿ ಮೇಡಮ್ ನವರು ಎಕ್ಸ್ಪರ್ಟ್ ಅಂತ ವೀಕ್ಷಕರಿಗೆ ಹೇಳಿ ಆಗಿದೆ. ಸೊ ಇವತ್ತು ನಮಗೋಸ್ಕರ ಯಾವ ಡಿಶ್ ಮಾಡ್ತೀರಿ ಮ್ಯಾಮ್? ಇವತ್ತು ನಾನು ಕ್ವಿನೋವಾ ಸೀಡಿಂದ ಕ್ವಿನೋವಾ ಆಪಲ್ ಖೀರ್ ಮಾಡ್ತಾ ಇದ್ದೇನೆ. ಓಕೆ, ಹೊಸ ರೆಸಿಪಿ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೇನೆ. ಸೊ ಫಸ್ಟ್ ಟೈಮ್ ನೀವು ಹೇಗೆ ಇದನ್ನು ಮಾಡ್ತೀರಾ ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ನಾನು ಕೂಡ ಇದ್ದೇನೆ. ಎಸ್ ಮ್ಯಾಮ್, ಸ್ಟಾರ್ಟ್ ಮಾಡುವಾನ? ಖಂಡಿತ. ಓಕೆ, ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮ್ಯಾಮ್? ಕೀರ್ತಿ, ಕ್ವಿನೋವಾ ಆಪಲ್ ಖೀರ್ ಮಾಡ್ಲಿಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಹಾಲು, ಆಪಲ್, ಕ್ವಿನೋವಾ ಸೀಡ್, ಸಕ್ಕರೆ, ಏಲಕ್ಕಿ ಪುಡಿ, ತುಪ್ಪ, ಹ್ಯಾಂಡ್ಫುಲ್ ಆಫ್ ಕ್ಯಾಶ್ಯೂ ನಟ್ ಹಾಗೂ ರೈಸಿನ್ಸ್ ಅಂದ್ರೆ ಒಣ ದ್ರಾಕ್ಷಿ ಮತ್ತು ಗೇರು ಬೀಜ. ಓಕೆ, ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ, ನೀವು ರೆಡಿ ಆಗಿದ್ದೀರಿ. ಮತ್ತೆ ಆಗ್ತಾಡ, ಬನ್ನಿ ಸ್ಟಾರ್ಟ್ ಮಾಡುವ ಕೀರ್ತಿ. ಕೀರ್ತಿ, ಪ್ಯಾನ್ ಅನ್ನ ನಾನು ಲೋ ಫ್ಲೇಮ್ ಅಲ್ಲಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ನಾವು ಆಪಲ್ ಅನ್ನ ಕಟ್ ಮಾಡ್ಕೊಳ್ವಾ, ಆಯ್ತಾ? ಫಸ್ಟಿಗೆ ಬನ್ನಿ. ಆಪಲ್ ತುಂಬಾ ಹೆಲ್ದಿ ಫುಡ್ ಅಂತ ನಮ್ಗೆ ಗೊತ್ತು. ದಿನಕ್ಕೆ ಒಂದು ಆಪಲ್ ಅನ್ನ ತಿಂದ್ರೆ ಡಾಕ್ಟರ್ ಅನ್ನ ಅವಾಯ್ಡ್ ಮಾಡಬಹುದು ಅಂತ ಗಾದೆನೇ ಇದೆ. ಅಂಡ್ ಆಪಲ್ ಸ್ಪೆಸಿಫಿಕ್ ಆಗಿ ಯಾಕೆ ಇದಕ್ಕೆ ಹಾಕ್ತಾ ಇದ್ದೀರಾ? ಒಂದು ಒಳ್ಳೆ ಕಾಂಬಿನೇಷನ್ ಅಂದ್ರೆ ಫ್ರೂಟ್ ಅನ್ನ ಯೂಸ್ ಮಾಡ್ಬೇಕು ಅಂತ ಅನ್ಸಿತ್ತು. ನಾನು ಆಪಲ್ ಆದ್ರೆ ಹೆಲ್ತ್ ಬೆನಿಫಿಟ್ಸ್ ಅದ್ರಲ್ಲಿ ತುಂಬಾ ಇದೆ ಅಲ್ಲ. ಆಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಎವೇ ಅಂತಾರೆ. ಸೊ ಆಪಲ್ ಅನ್ನೊಂದು ಹಾಕಿ ಮಾಡುವ ಅಂತ ಅನ್ಸಿತ್ತು. ಅದ್ರಲ್ಲೂ ನಾನು ಈಗ ಸಿಪ್ಪೆ ತೆಗಿತಾ ಇಲ್ಲ, ವಿತ್ ಸ್ಕಿನ್ನೇ ಹಾಕ್ತಾ ಇದ್ದೇನೆ, ಪೀಲ್ ಮಾಡ್ಕೊಳ್ತಾ ಇಲ್ಲ. ಕೀರ್ತಿ, ಆಪಲ್ ತುಂಬಾ ಸ್ವೀಟ್ ಆಗಿರ್ತದೆ. ಅಂಡ್ ಸ್ವೀಟ್ ಜೊತೆ ಆಪಲ್ ಆಡ್ ಆದ್ರೆ ಸ್ವೀಟ್ ಡಬಲ್ ಆಗಿ ಹೋಗ್ತದೆ. ಏನೋ ಒಂದು ಹೊಸ ಪ್ರಯೋಗ. ನಾರ್ಮಲಿ ನಾವು ಶಾವಿಗೆಲ್ಲ ಯೂಸ್ ಮಾಡ್ಕೊಂಡು ಖೀರ್ ಮಾಡ್ತೇವಲ್ಲ, ಅದೇ ತರ ಇದನ್ನ ಒಂದ್ ಸ್ವಲ್ಪ ಟ್ರೈ ಮಾಡುವ ಅಂತ ಅನ್ಸಿತ್ತು ನನ್ಗೆ. ಒಳ್ಳೆ ಬಂದಿತ್ತು ಔಟ್ಪುಟ್. ನೋಡುವ ನಿಮ್ಗೆ ಇವತ್ತು ಹೇಗೆ ಅನ್ಸ್ತದೆ ಅಂತ. ಮನೆಯವರೆಲ್ಲ ಮೆಚ್ಕೊಂಡಿರುವಂತದ್ದು. ಎಸ್ ಎಸ್. ಇನ್ನು ಪ್ರತಿ ಮನೆಯಲ್ಲಿ ಇದನ್ನ ಮಾಡ್ಲಿಕ್ಕಿದೆ. ಅದು ಅಲ್ಲದೆ ಕ್ವಿನೋವಾ ಸೀಡ್ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನ್ನದ ಜಾಗವನ್ನು ಅದು ತುಂಬಿಕೊಳ್ತಾ ಇದೆ. ಅಂದ್ರೆ ನಮ್ಗೆ ಹೊಟ್ಟೆ ತುಂಬಿದ ಅನುಭವವೂ ಆಗ್ತದೆ ಇದನ್ನು ತಿನ್ನುವಾಗ. ಇದರಲ್ಲಿ ನಮ್ಮ ಬಾಡಿಗೆ ಬೇಕಿರುವಂತಹ 9 ಅಮಿನೋ ಆಸಿಡ್ಸ್ ಇದರಲ್ಲಿದೆ. ಆಲ್ ದ 9 ಅಮಿನೋ ಆಸಿಡ್ಸ್ ಆರ್ ದೇರ್. ಸೊ ಇದನ್ನ ನಾವು ಆರಾಮಾಗಿ ತಿನ್ಕೊಳ್ಬಹುದು. ಅನ್ನದ ಥರನೇ ಇದನ್ನ ನಾವು ಬೇಯಿಸ್ಕೊಂಡು ಯಾವುದೇ ಸೈಡ್ ಡಿಶ್ ನೊಂದಿಗೆ ಇದನ್ನ ನಾವು ಟೇಸ್ಟ್ ಮಾಡ್ಕೊಳ್ಬಹುದು. ನಮ್ಗೇನು ಡಿಫ್ರೆನ್ಸ್ ಅಂದ್ರೆ ಈ ಬ್ರೌನ್ ರೈಸ್, ವೈಟ್ ರೈಸ್ ಎಲ್ಲ ತಿಂತಾರಲ್ಲ, ಅವರಿಗೆ ಇದನ್ನ ಸುಲಭವಾಗಿ ಕ್ವಿನೋವಾದೊಂದಿಗೆ ರಿಪ್ಲೇಸ್ ಮಾಡ್ಕೊಂಡ್ರೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ವೆಯ್ಟ್ ಲಾಸ್ ಮಾಡುವವರಿಗೆ ಇದು ಒಳ್ಳೆಯದು ಫುಡ್. ಮಿಲೆಟ್ಸ್ ಎಲ್ಲ ನಾವು ಯೂಸ್ ಮಾಡ್ತೇವಲ್ಲ, ಅದೇ ತರ ಇದನ್ನ ನಾವು ನಮ್ಮ ಡಯಟ್ ಚಾರ್ಟ್ ನಲ್ಲಿ ಆಡ್ ಮಾಡ್ಕೊಳ್ಬಹುದು. ಓಕೆನಾ? ಕ್ವಿನೋವಾ ಅಂತ ಹೇಳಿದ್ರೆ ಒಂದು ಭಯ ಇರ್ತದೆ, ಹೆಸರು ಕೇಳಿದ್ರೆ ಇದು ಇಂಡಿಯನ್ ಫುಡ್ ಅಥವಾ ಯಾವುದೇ ಒಂದು ಭಯ ಇರ್ತದೆ. ಅದರ ಬಗ್ಗೆ ನಾರ್ಮಲಿ ನಮ್ಗೆ ಇನ್ನು ಗೊತ್ತಿಲ್ಲ ಅದರ ಉಪಯೋಗಗಳೇನು, ಬೆನಿಫಿಟ್ಸ್ ಏನು, ಯಾವ ತರ ಅದನ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ದಿನನಿತ್ಯದ ಆಹಾರ ಪಟ್ಟಿಯಲ್ಲಿ ಅದನ್ನ ನಾವು ಬಳಸ್ಕೊಳ್ಬಹುದು ಅಂತ ಇನ್ನೂ ನಮ್ಮಲ್ಲಿ ಅನೇಕರಿಗೆ ಗೊತ್ತಿಲ್ಲ ಕೀರ್ತಿ. ಸೊ ಇದೊಂದೇನೋ ಒಂದು ಸಣ್ಣ ಪ್ರಯೋಗ ಅಷ್ಟೇ. ಇವತ್ತು ಖಂಡಿತ ಅದ್ರ ಮೇಲಿರುವಂತಹ ಅಭಿಪ್ರಾಯ ಬದಲಾಗ್ತದೆ. ನೋಡುವ, ಸ್ಟಾರ್ಟ್ ಮಾಡುವನ. ಈಗ ನಾನು ಪ್ಯಾನಿಗೆ ಆಪಲ್ ಕಟ್ ಮಾಡಿ ಇಟ್ಟೆ ಅಲ್ಲ, ಸ್ವಲ್ಪ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಅನ್ನ ರೋಸ್ಟ್ ಮಾಡ್ಕೊಳ್ತೇನೆ ಕೀರ್ತಿ. ಸ್ವಲ್ಪ ತುಪ್ಪ ಸಾಕು. ಡ್ರೈ ಫ್ರೂಟ್ಸ್ ಕೊಡ್ತೀರಾ ನನಗೆ? ಖಂಡಿತ. ಫಸ್ಟಿಗೆ ಕ್ಯಾಶ್ಯೂ ಕೊಡಿ ಕೀರ್ತಿ. ಓಕೆ.
ಸ್ವೀಟ್ ಮಾಡುವಾಗ ಖಂಡಿತ ಎಕ್ಸೈಟ್ಮೆಂಟ್ ಇರ್ತದೆ ಅಂಡ್ ಅದರಲ್ಲೂ ಸ್ಪೆಷಲ್ ಸ್ವೀಟ್ ಮಾಡುವಾಗ ಎಕ್ಸೈಟ್ಮೆಂಟ್ ಬೇರೆನೇ ಇರ್ತದೆ. ಸೊ ಮನೆಯವರಿಗೆ ಮೊದಲು ಸರ್ತಿ ನೀವು ಮಾಡಿ ಕೊಡುವಾಗ ಹೇಗೆ ಅನ್ನಿಸ್ತು? ಖುಷಿ ಆಯ್ತು ಎಲ್ರಿಗೂ, ಏನೋ ಒಂದು ಹೊಸ ಟೇಸ್ಟ್ ವಿತ್ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ ಅಲ್ಲ. ನಿಮ್ಗೆ ಕಾನ್ಫಿಡೆನ್ಸ್ ಇತ್ತ ಹೀಗೇನೆ ಬರ್ತದೆ ನಾನು ಅನ್ಕೊಂಡಾಗೆ ಬರ್ತದೆ ಅಂತ? ಅಂದ್ರೆ ನಮ್ಗೆ ಅದರದ್ದು ಸಾಧಾರಣ ಔಟ್ಪುಟ್ ಫಸ್ಟಿಗೆ ಗೆಸ್ ಮಾಡಿ ಇರ್ತೇನೆ ನಾನು, ಹೀಗೆ ಆಗಬಹುದು ಸಾಧಾರಣ, ಒಂದು ಚೂರು ಮಾರ್ಜಿನ್ಗಿಂತ ಆಗ್ತದೆ ಕೀರ್ತಿ, ತೊಂದ್ರೆ ಇಲ್ಲ, ಇಷ್ಟ ಆಗುವಾಗೆ ಮಾಡ್ತೇನೆ ಅನ್ನೋ ನಂಬಿಕೆ ಇರ್ತದೆ. ನೋಡಿ ಈಗ ಡ್ರೈ ಫ್ರೂಟ್ಸ್ ರೋಸ್ಟ್ ಆಯ್ತಲ್ಲ, ಅದನ್ನ ನಾನು ತೆಗ್ದಿಟ್ಟೆ. ಸೊ ಮಕ್ಕಳಿಗೆಲ್ಲ ಖಂಡಿತ ಇಷ್ಟ ಆಗ್ತದೆ. ಸ್ವೀಟ್ಸ್ ಅನ್ನ ಹೆಚ್ಚಾಗಿ ಮಕ್ಕಳು ಇಷ್ಟ ಪಡ್ತಾರೆ. ಈ ರೀತಿ ರಿಚ್ನೆಸ್ ಕೊಟ್ಟು ಸ್ವೀಟ್ ಮಾಡಿದ್ರಂತೂ ಖಂಡಿತ ಬಿಟ್ಕೊಡೋದೇ ಇಲ್ಲ. ಮತ್ತೆ ನಾವೆಲ್ಲ ಸಣ್ಣದಿರ್ಬೇಕಾದ್ರೆ ನಾರ್ಮಲಿ ನಮ್ಗೆ ಖೀರ್ ಅಂದ್ರೆ ಶಾವಿಗೆಯಿಂದಲೇ ಮಾಡ್ತಿರುವ ಖೀರ್ ಅಲ್ಲ. ನನ್ಗೊಂಚೂರು ಆಪಲ್ ಕೊಡ್ತೀರಾ ಕೀರ್ತಿ? ಆಪಲ್ ಅನ್ನು ಅಷ್ಟೇ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಆಧುನಿಕತೆ ಅಂತ ಏನ್ ಹೇಳ್ತೇವೆ, ಕೆಲವೊಂದು ರೀತಿಯಲ್ಲಿ ಅದು ಕೆಟ್ಟದಾಗಿ ಕಾಣಿಸ್ತದೆ ಅಂತ ಹೇಳಿದ್ರೆ ಹಿಂದಿನ ಸಂಸ್ಕೃತಿ ಸಂಪ್ರದಾಯ ಅಂತ. ಬಟ್ ಈ ರೀತಿ ಮಾಡಿದ್ರೆ ಒಂದು ಅಡುಗೆಯಲ್ಲಿ ಹೊಸ ಟಚ್ ಕೊಟ್ರೆ ಇನ್ನೂ ಡಿಫ್ರೆಂಟ್ ಆಗಿರ್ತದೆ. ಈಗಿನ ಜನರೇಷನ್ ಹಾಗೆ ಕೀರ್ತಿ, ಏನೋ ಇರ್ಲಿ, ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇರ್ಲಿ ಅಥವಾ ನಮ್ದು ವೇ ಆಫ್ ಲಿವಿಂಗ್ ಹೇಳ್ತಾರಲ್ಲ, ಅದರಲ್ಲೂ ಹೊಸತನವನ್ನು ಹುಡುಕ್ತಾ ಇರ್ತಾರೆ. ಹಾಗೆ ನಾನು ಒಂದು ಅಡುಗೆಯಲ್ಲಿ ಏನಾದ್ರೂ ಹೊಸತನ ತರುವ ಅಂತ ಹೇಳಿ ಸಣ್ಣ ವಿಷಯದಲ್ಲೂ ಹೊಸತನ ಅಂಡ್ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ಸ್ ಆಗುವಾಗ ಯಾಕೆ ಅಡುಗೆ ಹಿಂದುಳಿಬೇಕು, ಅಡುಗೆ ಕೂಡ ಸ್ಪೆಷಲ್ ಆಗಿರುತ್ತೆ. ಅಂಡ್ ಈಗಿನ ಜನರೇಷನ್ ಅವರು ಸುಮ್ಮನೆ ಕಾಂಪ್ರಮೈಸ್ ಆಗುದೇ ಇಲ್ಲ ಯಾವುದೇ ವಿಷಯದಲ್ಲೂ. ಸೊ ಹಾಗಾಗಿ ಟೇಸ್ಟ್ ವಿಷಯದಲ್ಲಂತೂ ಖಂಡಿತ ಕಾಂಪ್ರಮೈಸ್ ಆಗಲ್ಲ. ಅವರ ಲೈಫ್ ಸ್ಟೈಲ್ಗೆ ತಕ್ಕಂತ ಟೇಸ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಅಡುಗೆಯಲ್ಲೂ ಡೆವಲಪ್ಮೆಂಟ್ಸ್ ಆಗಬೇಕು, ರಿಚ್ನೆಸ್ ಇರಬೇಕು ಅಂಡ್ ಹೊಸತನ ಇರಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ಮೇನ್ ಆಗಿ ಹೆಸರುಗಳೆಲ್ಲ ಇರ್ತಾವಲ್ಲ, ಅವುಗಳಲ್ಲೂ ಹೊಸತನ ಬೇಕು. ಈಗಿನ ಅಟ್ರಾಕ್ಟ್ ಮಾಡುವಂತದ್ದು. ಈ ಮೆನು ಕಾರ್ಡ್ ಅಲ್ಲಿ ನೋಡಿದ್ರು ಮಕ್ಕಳು ಹೋಗಿ ಹುಡುಕುದೇನು, ಅಮ್ಮ ಏನು ಹೊಸ ಹೆಸರು ಇದೆ ಅದನ್ನೇ ನಾವು ಆರ್ಡರ್ ಮಾಡುವ ಅಂತಾರೆ ಅಲ್ಲ. ಹೆಸರು ಮತ್ತೆ ಅದು ಯಾವ ತರ ನಮ್ಮ ಕಣ್ಣಿಗೆ ಅಟ್ರಾಕ್ಟ್ ಆಗ್ತದೆ ಅನ್ನೋದು. ಕೀರ್ತಿ, ನನ್ಗೊಂದು ಪ್ಲೇಟ್ ಕೊಡ್ತೀರಾ? ಅದು ಟ್ರಾನ್ಸ್ಫರ್ ಮಾಡ್ತೇನೆ ನಾನು. ಆಪಲ್ ಮೊದಲೇ ಟೇಸ್ಟಿ. ಆಪಲ್ ಅನ್ನ ಲೈಕ್ ಮಾಡೋದವ್ರು ಯಾರಿಲ್ಲ, ಅದಕ್ಕೂ ತುಪ್ಪದಲ್ಲಿ ರೋಸ್ಟ್ ಮಾಡಿದಿರಿ ನೀವು. ನನ್ನ ಹಾಗೆ ವೀಕ್ಷಕರು ಕೂಡ ಅಲ್ಲಿ ಕಾಯ್ತಾ ಇದ್ದಾರೆ ಅನ್ಸ್ತದೆ, ಏನ್ ಮಾಡ್ತಾರಪ್ಪ ಇವರು, ಯಾವ ತರ ಡಿಶ್ ಬರ್ಬೋದು ಅಂತೆಲ್ಲ ಇಲ್ಲೇ ಇಡ್ತೇನೆ. ಪರವಾಗಿಲ್ಲ ಬಿಡಿ. ಈಗ ನನಗೆ ನಾನು ಕ್ವಿನೋವಾ ಸೀಡನ್ನು ಇಟ್ಟಿದ್ದೇನಲ್ಲ, ಅದನ್ನು ಸ್ವಲ್ಪ ರಿನ್ಸ್ ಮಾಡ್ಕೊಂಡು ನಾನು ಪ್ಯಾನಿಗೆ ಆಡ್ ಮಾಡ್ತೇನೆ. ಆಯ್ತಾ? ಓಕೆ, ಬನ್ನಿ ರಿನ್ಸ್ ಮಾಡ್ಕೊಳ್ವಾ. ರಿನ್ಸ್ ಮಾಡ್ಕೊಳ್ಳೋದು ತುಂಬಾ ಸುಲಭ. ಟ್ರೈನರ್ನ ಸಹಾಯದಿಂದ ನೋಡಿ ಇದಕ್ಕೆ ಹಾಕಿದೆ. ಒಂದು ಸ್ವಲ್ಪ ನೀರು ಹಾಕಿ ರಿನ್ಸ್ ಮಾಡಿದ್ರೆ ಆಯ್ತು ಕೀರ್ತಿ. ಇಷ್ಟೇ, ಅದನ್ನ ಹೆಚ್ಚೇನು ರಿನ್ಸ್ ಮಾಡುವಾಗ ಅವಶ್ಯಕತೆ ಇಲ್ಲ, ನೆನ್ಸಿಡುವ ಅಗತ್ಯನೂ ಇಲ್ಲ. ಇದು ಕೂಡಲೇ ಬೆಂದ್ಕೊಳ್ತದೆ. ಓಕೆ, ಫಾಸ್ಟ್ ಆಗಿ ಏನಾದ್ರೂ ಮಾಡ್ಬೇಕು ಅಂತ ಹೇಳಿದ್ರೆ, ಕ್ವಿಕ್ ಆಗಿ ಏನಾದ್ರೂ ಮಾಡ್ಬೇಕು ಅಂತ ಹೇಳಿದ್ರೆ, ಹೆಲ್ದಿ ವಿಷಯ ಇದರಲ್ಲಿ ಇಂಪಾರ್ಟೆಂಟ್. ಓಕೆ, ಇದನ್ನ ನಾನೀಗ ಪ್ಯಾನಿಗೆ ಆಡ್ ಮಾಡ್ತೇನೆ. ಸ್ವಲ್ಪ ಫ್ರೈ ಆಗಲಿ. ಈ ಕ್ವಿನೋವಾದಿಂದ ನಾವು ಉಪ್ಪಿಟ್ಟನ್ನು ಮಾಡ್ಕೊಳ್ಬಹುದು ಕೀರ್ತಿ. ತುಂಬಾ ನಾವು ಸೇಬೋಲಿನ ಅಥವಾ ಬಾಂಬೆ ರವಾ ಏನು ಹೇಳ್ತೇವೆ, ಅದರಲ್ಲಿ ಯಾವ ತರ ಉಪ್ಪಿಟ್ಟು ಮಾಡ್ಕೊಳ್ತೇವೆ ಅದೇ ಟೇಸ್ಟ್ ಬರ್ತದೆ. ಇದೊಂದು ಹೊಸ ವಿಷಯ. ಕ್ವಿನೋವಾದಲ್ಲಿ ಉಪ್ಪಿಟ್ಟು ಕೂಡ ಮಾಡ್ಬೋದು. ಯಾಕೆ ನಮ್ಗೆ ಬೇರೆ ಡಿಶ್ ಬೇಡ, ಉಪ್ಪಿಟ್ಟೇ ಆಗ್ಬೇಕು ಅಂತಿದ್ರೆ ನೀವು ಕ್ವಿನೋವಾನ ಯೂಸ್ ಮಾಡ್ಕೊಂಡು ಉಪ್ಪಿಟ್ಟು ಕೂಡ ಮಾಡ್ಬೋದು. ವೆಜಿಟೇಬಲ್ ಆಡ್ ಮಾಡ್ಕೊಳ್ಬಹುದು. ಅದಲ್ಲದೆ ಈ ಸ್ಪಿನಾಚ್ ಸೊಪ್ಪು ಎಲ್ಲ ಬರ್ತದಲ್ಲ, ಅದನ್ನು ನಾವು ಹಾಕೊಳ್ಬಹುದು. ಮೆಂತೆ ಸೊಪ್ಪು ಜೊತೆ ಹಾಕೊಂಡು ಮಾಡ್ಕೊಳ್ಬಹುದು. ನೋಡ್ಲಿಕ್ಕೆ ತುಂಬಾ ಸಣ್ಣದಾಗಿದೆ, ಬಟ್ ತುಂಬಾ ಒಳ್ಳೆ ಟೇಸ್ಟ್ ಕೊಡ್ತದೆ ಅಂತ ಅನಿಸ್ತದೆ. ಇದು ಗ್ರೈನ್ಸ್ ಅಲ್ಲ, ಆಕ್ಚುಲಿ ಇದು ಗೂಸ್ ಫೂಟ್ ಅನ್ನುವ ಒಂದು ಗಿಡದ ಸೀಡ್.
ಇದು ಯಾವ ತರ ಅಂದ್ರೆ ಈ ಬೀಟ್ಸ್ ಸ್ಪಿನಾಚ್ ಪ್ಲಾಂಟ್ಸ್ ಎಲ್ಲ ಇದೆ ಅಲ್ಲ, ಅದೇ ತರ ಒಂದು ಪ್ಲಾಂಟ್ ಅಲ್ಲಿ ಬರುವಂತಹ ಒಂದು ಸೀಡ್, ಗೂಸ್ ಫೂಟ್ ಅಂತ ಹೇಳುವ. ಓಕೆ, ಧಾನ್ಯದ ಕ್ಯಾಟಗರಿಯಲ್ಲಿ ಬರಲ್ಲ ಇದು, ಸ್ಪೆಷಲ್ ಫುಡ್. ಎಸ್, ಸ್ಪೆಷಲ್ ಫುಡ್. ಓಕೆ, ಸ್ವಲ್ಪ ಹಾಲು ಕೊಡ್ತೀರಾ ಕೀರ್ತಿ? ಓಕೆ, 2 ರಿಂದ 3 ಲೋಟ ಹಾಲು ಹಾಕ್ತಾ ಇದ್ದೇನೆ, ದನದ ಹಾಲು. ಸ್ವಲ್ಪ ಬೇಯಲಿ ಇದು. ಒಂದು 5 ಇಂದ 10 ನಿಮಿಷದಲ್ಲಿ ಇದು ಬೆಂದ್ಕೊಳ್ತದೆ. ಸಪೋಸ್ ನಮ್ಗೆ ಇದು ಥಿಕ್ ಆಯ್ತು ಅಂತ ಅನ್ಸಿದ್ರೆ ಇನ್ನೂ ಸ್ವಲ್ಪ ಹಾಲು ಹಾಕೊಳ್ಬಹುದು ಅಥವಾ ನೀರನ್ನು ನಾವು ಆಡ್ ಮಾಡ್ಕೊಳ್ಬಹುದು. ಆಯ್ತಾ ಕೀರ್ತಿ? ಸ್ವಲ್ಪ ಬೇಯಲಿ ಇದು. ಓಕೆ, 10 ಮಿನಿಟ್ಸ್. ಓಕೆ, ಇದು ಬೇಯಲಿಕ್ಕೆ 10 ಮಿನಿಟ್ಸ್ ಬೇಕು ಅಂತ ಹೇಳಿದ್ದೀರಿ. ನಂಗೂ ಬ್ರೇಕ್ ತಗೊಳ್ಬೇಕು ಅಂತ ಅನಿಸ್ತಾ ಇದೆ. ಒಂದು ಪುಟ್ಟದಾದ ವಿರಾಮ ತಗೊಂಡು ಮತ್ತೆ ವಾಪಸ್. ಸರಿ ಕೀರ್ತಿ. ವೀಕ್ಷಕರೇ, ನೋಡಿದ್ರಲ್ಲ, ಹೇಗಿದ್ರು ಕ್ವಿನೋವಾ ಆಪಲ್ ಖೀರ್ ರೆಡಿ ಆಗ್ತಾ ಇದೆ. ಸೊ ಇದಕ್ಕೆ 10 ಮಿನಿಟ್ಸ್ ಬೇಯಲಿಕ್ಕೆ ಟೈಮ್ ಬೇಕಂತೆ. ಸೊ ನಾವು ಅದಕ್ಕಿಂತ ಮುಂಚೆ ಒಂದು ಪುಟ್ಟದಾದ ವಿರಾಮನ ತಗೊಂಬರೋಣ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾಲ್ಸ್ ಕ್ಯಾಬೂರ್ ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಬಳ್ಳಾಲ್ಸ್ ಕ್ಯಾಬೂರ್ ಸ್ಪಂದನ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್, ಉಡುಪಿ. ಖೀರೇನು ರೆಡಿ ಆಗ್ತಾ ಇದೆ, ಬನ್ನಿ ಹೇಗೆ ಬಂದಿದೆ ಅಂತ ನೋಡ್ಕೊಂಬರೋಣ. ಎಸ್, ನೋಡಿ, ಒಂದು ಆಫ್ಟರ್ 10 ಮಿನಿಟ್ಸ್ ಇದು ಬೆಂದಿದೆ ಕ್ವಿನೋವಾ ಸೀಡ್. ನಿಮ್ಗೆ ತಿಕ್ ಇದೆ ಅಂತ ಅನ್ಸಿದ್ರೆ ಸ್ವಲ್ಪ ನೀರು ಅಥವಾ ಹಾಲನ್ನು ಹಾಕೊಳ್ಬಹುದು. ಈಗ ನಾನು ಇದಕ್ಕೆ ಮೊದಲೇ ನಾವು ಫ್ರೈ ಮಾಡಿ ಇಟ್ಟಿದ್ದೇವಲ್ಲ ಆಪಲ್, ಅದನ್ನ ಆಡ್ ಮಾಡ್ತಾ ಇದ್ದೇನೆ. ಟೇಸ್ಟ್ ಡಬಲ್ ಆಯ್ತು ಅಂತ ಹೇಳ್ಬೋದು. ಆಪಲ್ ಏನು ಹೆಚ್ಚು ಬೇಯಬೇಕಂತಿಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಫ್ರೈ ಮಾಡಿದ್ದೇವಲ್ಲ ತುಪ್ಪದಲ್ಲಿ. ಖೀರ್ ನಡುವೆ ಆಪಲ್ ಸಿಗ್ತಾ ಇದ್ರೆ ಮಜಾನೇ ಬೇರೆ ಇರ್ತದೆ. ನನಗೆ ಒಂದು ಚೂರಲ್ಲಿ ಸಕ್ಕರೆ ಕೊಡ್ತೀರಾ ಕೀರ್ತಿ? ರುಚಿಗೆ ತಕ್ಕಷ್ಟು ಹಾಕುವ. ನಾನು ಇಲ್ಲಿ ಫಸ್ಟಿಗೆ ಅರ್ಧ ಬೌಲ್ನಷ್ಟೇ ಹಾಕೊಳ್ತೇನೆ. ತುಂಬಾ ಸ್ವೀಟ್ ಆದ್ರೂ ಒಳ್ಳೇದಾಗೋದಿಲ್ಲ ಆಕ್ಚುಲಿ. ಡೆಸರ್ಟ್ ಆಪಲ್ ಸ್ವೀಟ್ ಇದೆ ಅಲ್ಲ, ಸೊ ಸಾಕು ಅಂತ ಅನಿಸ್ತದೆ ನನಗೆ. ಫೈಬರ್ ಕಂಟೆಂಟು ಅಷ್ಟೇ ಇದರಲ್ಲಿ ತುಂಬಾ ಇದೆ ಕ್ವಿನೋವಾ ಸೀಡ್ ಅಲ್ಲಿ. ಸೊ ಕಣ್ಣು ಮುಚ್ಕೊಂಡು ಯಾರು ಬೇಕಾದ್ರೂ ಇದನ್ನ ತಿನ್ಬೋದು. ನಿಜವಾಗ್ಲೂ ಕೀರ್ತಿ, ತುಂಬಾ ಟೇಸ್ಟಿ ಅಂಡ್ ಹೆಲ್ದಿ ಫುಡ್ ಆಲ್ಸೋ. ವೆಯ್ಟ್ ಯಾರಿಗೆ ರೆಡ್ಯೂಸ್ ಮಾಡಬೇಕು ಅಂತ ಮನ್ಸಿದೆ ಅವರು ಇವತ್ತಿಂದಲೇ ಇದನ್ನ ಅನ್ನದ ಬದಲಿಗೆ ಯೂಸ್ ಮಾಡ್ಕೊಳ್ಬಹುದು. ಖಂಡಿತ ಇವತ್ತೆಲ್ಲರೂ ಡಯಟ್ ಮಾಡೋರೆಲ್ಲ ಇದನ್ನ ಬೈ ಮಾಡ್ತಾರೆ. ಮತ್ತೆ ಯಾವುದೇ ಗ್ರೇವಿ ಜೊತೆ ಇದು ಒಳ್ಳೆ ಕಾಂಬಿನೇಷನ್ ಆಗ್ತದೆ. ವೆಜ್ ಇರ್ಲಿ, ನಾನ್ ವೆಜ್ ಇರ್ಲಿ, ಅಥವಾ ಏನೇ ಒಂದು
ಪಲ್ಯ ಇರಲಿ ಯಾವುದ್ರ ಜೊತೆನೂ ಇದು ಸೂಪರ್ ಆಗಿರ್ತದೆ. ಯಾಕಂದ್ರೆ ಇದು ನನ್ನ ಎಕ್ಸ್ಪೀರಿಯನ್ಸ್. ಎಸ್, ನಾನು ಇದನ್ನ ನಾರ್ಮಲಿ ಮಾಡ್ತಾ ಇರ್ತೇನೆ ಅನ್ನದ ಬದಲಿಗೆ. ಅನುಮಾನ ತಪ್ಪಾಗ್ಬೋದು, ಆದ್ರೆ ಅನುಭವ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಎಸ್, ಈಗ ಕರೆಕ್ಟ್ ಆಗಿ ಸಕ್ಕರೆನೂ ಕರಗಿದೆ. ಲಾಸ್ಟಿಗೆ ನಾವು ಇದಕ್ಕೆ ಸ್ವಲ್ಪ ಮೇಲಿಂದ ಏಲಕ್ಕಿ ಪುಡಿಯನ್ನು ಹಾಕುವಕ್ಕೆ ಫೈನಲ್ ಟಚ್ ಕೊಡ್ತಾ ಇದ್ದೀರಿ. ಎಸ್, ಏಲಕ್ಕಿ ಪುಡಿ ಹಾಕಿದ ಕೂಡಲೇ ಆ ಡೆಸರ್ಟ್ನ ಫ್ಲೇವರ್ ನೋಡಿ ಯಾವ ಥರ ಬರ್ತಾ ಇದೆ ನಿಮಗೆ ಅಂತ ಅಲ್ಲ. ಎಸ್, ಕರೆಕ್ಟ್ ಆಗಿ ಆಯಿತು. ಈಗ ನಾನು ಫ್ಲೇಮನ್ನು ಆಫ್ ಮಾಡಿಕೊಂಡು ಮೇಲಿನಿಂದ ಯಾವುದು ಡ್ರೈ ಫ್ರೂಟ್ಸ್. ಎಸ್, ಇಷ್ಟಾದರೆ ನಮ್ಮ ಆರೋಗ್ಯಕರವಾದ ಕ್ವಿನೋವಾ ಖೀರ್ ವಿತ್ ಆಪಲ್ ಇಸ್ ರೆಡಿ. ಓಕೆ, ನಾನು ನಿಮ್ಗೆ ಈಗ ಬಿಸಿ ಬಿಸಿ ಆಗಿದೆ, ಸರ್ವ್ ಮಾಡ್ಲಿಯಾ? ಖಂಡಿತ. ನಿಧಾನವಾಗಿ ಟೇಸ್ಟ್ ಮಾಡ್ಕೊಳ್ಳಿ. ಟೇಸ್ಟ್ ನೋಡ್ತಾ ಇದ್ರೆ ಕಾಯುವಷ್ಟು ತಾಳ್ಮೆ ಅಂತೂ ಖಂಡಿತ ಇಲ್ಲ. ವಾವ್, ನೋಡಿ ಬಿಸಿ ಬಿಸಿ ಹೊಗೆ ಆಡ್ತಿರುವ ಹೌದು ಕ್ವಿನೋವಾ ಆಪಲ್ ಖೀರ್ ನಮ್ಮ ಪ್ರೀತಿಯ ಕೀರ್ತಿಗೆ ಸರ್ವ್ ಮಾಡ್ಲಿಕ್ಕೆ ಸಿದ್ಧವಾಗಿದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಕ್ವಿನೋವಾ ಆಪಲ್ ಖೀರ್ ನನ್ನ ಜೊತೆ ಇದೆ. ಸೊ ಅಶ್ವಿನಿ ಮೇಡಮ್ ಪ್ರೀತಿಯಿಂದ ಮಾಡಿಕೊಟ್ಟಂತ ಈ ಖೀರ್ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ಅಂತ ಒಂದು ವರ್ಡ್ ಇದೆಲ್ಲ, ಅದಕ್ಕೆ ಹೇಳಿ ಮಾಡಿಸಿದಂತಾಗಿದೆ ಈ ಖೀರು. ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಖೀರ್ ಜೊತೆ ಆಪಲ್ ಫ್ಲೇವರ್ ಕೂಡ ಅಂಡ್ ಡ್ರೈ ಫ್ರೂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಖೀರ್ ಅಂತ ಹೇಳಿದ್ರೆ ಹೀಗಿರ್ಬೇಕಪ್ಪ, ಆ ರೇಂಜಿಗೆ ರೆಡಿ ಮಾಡಿ ಕೊಟ್ಟಿದ್ದಾರೆ ಅಶ್ವಿನಿ ಮೇಡಮ್ ಅವರು. ತುಂಬಾ ಚೆನ್ನಾಗಿ ಬಂದಿದೆ, ಹದದಲ್ಲಿದೆ ಸ್ವೀಟ್ ಕೂಡ ಅಂಡ್ ಕ್ರಿಸ್ಪಿನೆಸ್ ಏನಿದೆ ಅದು ಆಪಲ್ ಇದ್ದು ಅಂಡ್ ಡ್ರೈ ಫ್ರೂಟ್ಸ್ದು ಜಸ್ಟ್ ಹೇಳಬೇಕು ಅಂತಾದರೆ ಅದ್ಭುತವಾಗಿದೆ. ಸೊ ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ. ಸೊ ಖಂಡಿತ ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡ್ತಿರೋ ಅನ್ನೋ ನಂಬಿಕೆ ನನಗಿದೆ. ಖಂಡಿತ ನೀವು ಈ ಟೇಸ್ಟ್ ಅದ್ಭುತವಾಗಿದೆ ಅಂತ ಹೇಳ್ತೀರಾ. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ. ನೀವು ಹೇಳಿದ್ರಲ್ಲ, ಅದರ ಒಂದು ಲೆವೆಲ್ ಮೇಲೇನೆ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ನೀವು ಸಕ್ಕರೆ ಹಾಕುವಾಗ ಹದದಲ್ಲಿ ಹಾಕಿದ್ರಿ ಆ್ಯಂಡ್ ಅದು ಈಗ ಎಫೆಕ್ಟ್ ತೋರಿಸ್ತಾ ಇದೆ. ಬಿಕಾಸ್ ತುಂಬ ಲೈಟಾಗಿದೆ ಸ್ವೀಟ್ ಆ್ಯಂಡ್ ತುಂಬ ಕ್ರಿಸ್ಪಿನೆಸ್ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆ ಡಿಶ್ನ ನಮಗೋಸ್ಕರ ಮಾಡಿದ್ದಕ್ಕೆ. ಆ್ಯಂಡ್ ವೀಕ್ಷಕರೇ, ನೀವಂತೂ ಕಾಯ್ತಾ ಇರ್ತೀರಿ ಯಾವಾಗ ಇದನ್ನು ಮನೆಯಲ್ಲಿ ಪ್ರಿಪೇರ್ ಮಾಡೋದು ಅಂತ. ಯಾವುದಾದ್ರೂ ಕನ್ಫ್ಯೂಷನ್ ಇದ್ರೆ ತಯಾರಿಸುವ ವಿಧಾನ ನೋಡಿಕೊಂಡು ಮತ್ತೆ ಬನ್ನಿ. ಕ್ವಿನೋವಾ ಆಪಲ್ ಖೀರ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಹಾಲು, ಆಪಲ್, ಕ್ವಿನೋವಾ ಸೀಡ್ಸ್, ಸಕ್ಕರೆ, ಏಲಕ್ಕಿ ಪುಡಿ, ತುಪ್ಪ, ಗೋಡಂಬಿ ಮತ್ತು ಒಣದ್ರಾಕ್ಷಿ. ಕ್ವಿನೋವಾ ಆಪಲ್ ಖೀರ್ ಮಾಡುವ ವಿಧಾನ: ಬಿಸಿಯಾದ ಪ್ಯಾನ್ಗೆ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ, ಒಣದ್ರಾಕ್ಷಿಯನ್ನು ಹಾಕಿ ರೋಸ್ಟ್ ಮಾಡಿ ಒಂದು ಬೌಲ್ನಲ್ಲಿ ತೆಗೆದಿಟ್ಟುಕೊಳ್ಳಿ. ತುಪ್ಪದಲ್ಲಿ ಸಣ್ಣಗೆ ಹೆಚ್ಚಿದ ಆಪಲ್ ಅನ್ನು ಹಾಕಿ ಸ್ವಲ್ಪ ಹೊತ್ತು ಬಿಸಿ ಮಾಡಿ ಕ್ವಿನೋವಾ ಸೀಡ್ಸ್ ಅನ್ನು ರಿನ್ಸ್ ಮಾಡಿ ಪ್ಯಾನ್ಗೆ ಹಾಕಿ ಹೀಟ್ ಮಾಡಿ. ಇದಕ್ಕೆ 2 ರಿಂದ 3 ಲೋಟ ಹಾಲನ್ನು ಸೇರಿಸಿ 10 ನಿಮಿಷಗಳ ಕಾಲ ಬೇಯಲು ಬಿಡಿ. ಬಳಿಕ ಮೊದಲೇ ಫ್ರೈ ಮಾಡಿದ ಆಪಲ್ ಅನ್ನು ಸೇರಿಸಿ ಇದಕ್ಕೆ ಅರ್ಧ ಬೌಲ್ ಸಕ್ಕರೆಯನ್ನು ಹಾಕಿ ಏಲಕ್ಕಿ ಪುಡಿಯನ್ನು ಸೇರಿಸಿ ಫ್ಲೇಮ್ ಆಫ್ ಮಾಡಿದ ಬಳಿಕ ರೋಸ್ಟ್ ಮಾಡಿಟ್ಟುಕೊಂಡ ಗೋಡಂಬಿ ಮತ್ತು ಒಣದ್ರಾಕ್ಷಿಯನ್ನು ಸೇರಿಸಿದರೆ ಕ್ವಿನೋವಾ ಆಪಲ್ ಖೀರ್ ಸವಿಯಲು ಸಿದ್ಧ. ಎಸ್ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇರುವಂತಹ ಪ್ರೆಸ್ಟೀಜ್ ನವರ ಫ್ರೈ ಪ್ಯಾನ್ ಇದು. ಅಂಡ್ ಮೆಟಲ್ ಸ್ಪೂನ್ ಫ್ರೆಂಡ್ಲಿ ಆಗಿರುವಂತಹ ಈ ಪ್ಯಾನ್ ಫ್ರೈ ಮಾಡಲಿಕ್ಕೆ ಮಾಡಿಸಿದಂತೆ ಆಗಿದೆ. ಸೊ ಈ ಪ್ಯಾನ್ ಅನ್ನು ನೀವು ನಿಮ್ಮದಾಗಿಸ್ಕೊಳ್ಬೇಕು ಅಂತ ಆದ್ರೆ ಇವತ್ತೇ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್ ಉಡುಪಿಯಲ್ಲಿರುವಂತಹ ಮಳಿಗೆಗೆ ಭೇಟಿ ಕೊಡಿ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಅಶ್ವಿನಿ ಮೇಡಮ್ ಅವರ ಸಿಹಿ ಸಿಹಿ ಮಾತಿನೊಂದಿಗೆ ಒಂದು ಅದ್ಭುತವಾದ ಸಿಹಿಯಾಗಿರುವಂತಹ ಖೀರನ್ನ ಮಾಡಿ ನನ್ನ ಮನ ಅಂತೂ ಗೆದ್ದಿದ್ದಾರೆ. ಬನ್ನಿ ಅವರಿಗೊಂದು ಥ್ಯಾಂಕ್ಸ್ ಹೇಳೋಣ. ನಾನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ ಖೀರ್. ಒಂದು ಹೇಳುವ ಹಾಗೆ ಎಲ್ಲ ಮಾತಲ್ಲಿ ವರ್ಣಿಸ್ಲಿಕ್ಕೆ ಆಗಲ್ಲ ಅಂತಹ ರುಚಿ ಅದು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅಷ್ಟೊಂದು ಒಳ್ಳೆ ರುಚಿಕರವಾಗಿರುವಂತಹ ಡಿಶನ್ನು ನೀವು ನಮಗೋಸ್ಕರ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು. ನಿಮಗೂ ಹಾಗೂ ಸ್ಪಂದನ ವಾಹಿನಿಗೂ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರಲ್ಲ, ಸೊ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತೇನು ಸಿಹಿಯನ್ನ ಟೇಸ್ಟ್ ಮಾಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ಡಿಶ್ನೊಂದಿಗೆ ನಾವು ನಿಮ್ಮನ್ನ ಭೇಟಿ ಆಗ್ತೇವೆ. ಅಲ್ಲಿವರೆಗೂ ಖುಷಿಯಾಗಿರಿ ಆ್ಯಂಡ್ ಹೆಲ್ದಿ ಆಗಿರಿ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ.